ಇವತ್ತು ನಾವು ಬೆಳಗಿನ ತಿಂಡಿಗೆ ಬನ್ ದೋಸೆ ಮಾಡ್ತಾ ಇದ್ದೇವೆ. ಅದಕ್ಕೆ ನೆನೆಸಿಟ್ಟಂತಹ 5 ಪಾವಿನಷ್ಟು ಬೆಳ್ತಿಗೆ ಅಕ್ಕಿ, 1 ಪಾವಿನಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆತ್ತೆ, ದೋಸೆ ಕಡೆ ಇದೆ ಕಡೆ ಅದಕ್ಕೆ ಕಡಿಕೆ ಉಪ್ಪು ಅದೆಡ್ಡೆ ಸತ್ತ ಒಂದು ಹಿಡಿಯಷ್ಟು ಅವಲಕ್ಕಿ ತೆಕ್ಕದು ಪಾಡ್ಕ ತೊಳೆದು ಹಾಕುವಂಥದ್ದು ತೆಗೆದು ಮಾಡಿ ಧೂಳು ಉಂಟಲ್ಲ ಧೂಳು ಏನಾದರೂ ಇದ್ರೆ ಹೋಗ್ತದೆ, ಮೆದು ಬರ್ತದೆ, ಮೆತ್ತನ ಸಣ್ಣ ಕಡೆ ಸಣ್ಣ ಎಲ್ಲ ಪಡ್ದು ನಾಳೆ ಬೆಳಿಗ್ಗೆ ಎಲ್ಲ ಮಾಡ್ಕೊಂಡು ಸಣ್ಣ 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 ಆಯ್ತು. ಈಗ ತೆಗಿತಾರೆ, ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡಿ. ಈಗ ತೆಗಿತಾ ಇದ್ದಾರೆ, ನೋಡ್ಬೋದು. ಉಪ್ಪು ಮಾತ್ರ ಈಗ ಹಾಕಲಿಲ್ಲ, ನಾಳೆ ಬೆಳಿಗ್ಗೆ ಹಾಕ್ತಾರೆ ಅಂತೇಳಿ. ಸರಿ ತಗೊಳ್ಳಿ. ಬಂದ ಕಲತ್ತೊಂದು ಲೇರು ಬಂದವನ್ನು ಮಿಕ್ಸಪ್ ಮಾಡ್ತಾ ಇದ್ದಾರೆ. ದೋಸೆ ಅದಕ್ಕೆ ಮಿಕ್ಸ್ ಮಾಡಿದರೆ ಸಾಕು, ಒಳ್ಳೆದಾಗ್ತದೆ. ಒಮ್ಮೆ ಟ್ರೈ ಮಾಡಿ. ಕೆಲವರಿಗೆ ಮತ್ತೆ ಕಮ್ಮಿ ಆತೆ ಬಗ್ಗೆ ಗೊತ್ತುಪ್ಪನೆ ಬಣ್ಣ ದೋಸೆ ಮಲ್ಪನಿ ದಾದ ಅಂದ ಅವೆಲ್ಲ ಗೊತ್ತ ಗಟ್ಟಿ ಬರ್ಪುಡ ಚಳಿತ ಟೈಮ್ ದಾದ ಮಲ್ಪಡು ಬಂದ ಬೈಜಿನಂದ ಅಡ ಚಲಿತ ಟೈಮ್ ಬರ್ಪಿ ದಿಕ್ಕದ ಹೇಳ್ತಿದ್ದ ಬರ್ಪುಡು ಬರ್ಪಡ ದಿಕ್ಕೆಲ್ಗೆ ಸೋತ ಹೋಗ್ತದೆ ದಿಕ್ಕೆಲ್ಡ ಒಕ್ಕ ಓರೋರು ಬರ್ಪು ಜೀಜಿ ಬೆಚ್ಚ ನೀರು ಪಾಡ್ದ ಕಡೆಯಲ್ಲಿ ಬೆಚ್ಚ ನೀರು ಪಾಡ್ದ ಕಡೆ ಇರ್ತದೆ. ಇದವತ್ತು ಜಾರಡು ಕಡೆ ಬೇರೆ ತಾವು ತಣ್ಣದಿಗೆ ಬೆಚ್ಚ ಅವರೆಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಚಳಿ ಟೈಮಲ್ಲಿ ಬಂದ ಬರುದಿಲ್ಲ, ಅದಕ್ಕೋಸ್ಕರ ಬಿಸಿ ನೀರು ಹಾಕಿ ಕಡೆದ್ರೆ ಕೂಡ ಬಂದ ಬರ್ತದೆ, ಬಿಸಿ ಇರ್ತದಲ್ಲ. ಇಲ್ಲದಿದ್ರೆ ಮಿಕ್ಸಿ ಕೂಡ ಬಿಸಿ ಆಗ್ತದೆ. ಬೆಚ್ಚ ಪುನಃ ಅಂಟಾಡ ನಂಗೆ ದಿಕ್ಕೆದ ನಮ್ಮ ದಿಕ್ಕೆಲ್ಲು ಸೋತ ಬಾತ ದಿಕ್ಕೆಲ್ದು ದೀನ ದಿಕ್ಕೆಲ್ಲ ದಿಕ್ಕದ ಬಿತ್ತು ಇದು ನೋಡು. ನಮಗೆ ಒಲೆ ಇದೆ, ಆ ಸೈಡಲ್ಲಿ ಇಟ್ಟರೆ ಬಿಸಿಗೆ ಒಳ್ಳೆ ಬಂದ ಬರ್ತದೆ. ಸರಿ ಕಟ್ಟು ಬೇರೆ ಕುಂಟು ತಾತಿಗ್ಲ ಚಲ್ತ ಟೈಮ್ ತಡೆಪ್ಪ ಬಾಯಿ ಕಟ್ಟದ ದಿಕ್ಕದ ಎರಡು ದೀನ್ದ ಬೆಚ್ಚ ಒರಿಪುಂಡತ್ತೆ ಬೆಚ್ಚ ಒರಿಪುಂಡು ನಮ್ಮ ಕಡೆ ದಿಕ್ಕೆಲ್ಲ ಇಟ್ಟದ ಇದನ್ನ ಬೆಚ್ಚ ನೀರಟ್ಟು ಕಡೆಯದು ದಿಯು. ಸರಿ ನಾವು ಇಟ್ಟೆವು, ನಾಳೆ ಬೆಳಿಗ್ಗೆ ನೋಡುವ. ಸರಿ ಎಣ್ಣೆ ಒಗ್ಗರಣೆ ಮಾಡ್ಕೊ ಚೂರು. ಸರಿ ಒಗ್ಗರಣೆ ಹಾಕಲಿಕ್ಕೆ ಬಂದಕ್ಕೆ ಸಾಸಿವೆ ಹಾಕ್ತಾ ಇದ್ದಾರೆ. ಹುರಿದು ಉದ್ದಿನಬೇಳೆ ಸ್ವಲ್ಪ ಒಗ್ಗರಣೆ ಪರಿಮಳಕ್ಕೆ, ನೀರುಳ್ಳಿ ನೀರುಳ್ಳಿ ಕಾಯಿ ಮೆಣಸು ಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು. ಒಂದೇ ಬಿಸಿದೆಯಾ? ಬೇಯಿಸಿದ ಕಾಯಿ ಯಾವ ಕಾಯಿ ನೋಡ್ಬೋದು ಬಂದ. ಒಗ್ಗರಣೆ ಪಾಡ್ದೆ. ಸರಿ
ಒಂಚೂರು ಕೊಡೆ ಉಪ್ಪು ಹಾಡ್ತಿದ್ದಾರೆ ಅಂದೆ ಉಪ್ಪು ಬಾಡ್ಕ ಉಪ್ಪು ಹಾಕಲಿಲ್ಲ, ಉಪ್ಪು ಹಾಕ್ತಾ ಇದ್ದಾರೆ. ಹಾಂ ಬಂದಾಗ್ತದೆ ಗೊತ್ತಾಗುತ್ತೆ ತುಳ ಅಲ್ಲ ಬಂದಾಗ್ತದೆ ಬಂದಾಗ್ತದೆ ಉಪ್ಪು ಬಾಡ್ಕ ಸರಿ. ನೋಡ್ಬೋದು ಬಂದಿದೆ ಅದು ನೋಡ್ಬೋದು. ಈ ತರ ಗುಂಡಿ ಇದ್ದದ್ದು ಬನ್ನಲೇಬೇಕು. ಆಪಲ ಮಾಡ್ತೇವಲ್ಲ ಒಂಚೂರು ಮಲ್ಲೆತ್ತನಲ್ಲ ಎಲ್ಲಿಂಡು ಅಲ್ಯೂಮಿನಿಯಂ ಕೂಡ ಆಗ್ತದೆ, ನಾನ್ ಸ್ಟಿಕ್ ಕೂಡ ಆಗ್ತದೆ. ಎಲ್ಮಿನಿಯಂ ಪಕ್ಕ ಕರಂಚುಂಡು ಅದೇ ಒಂದು ಕರ್ಬದ ಎಡ್ಡೆ ಹಾಪುಂಡದ ಬಂದೋಸೆ ಮಲ್ತಾರೆ. ಎಲ್ಮಿನೆಟ್ಲ ಆಪುಂಡು ಅಪ್ಪುಜಿಂದಿಚ್ಚಿ ಇರಗೊಂಜಿ ಮೆಸೇಜ್ ಬೈದಂಡು ದುಬೈಡ್ದು ಡಾಕ್ಟರ್ ಐಶ್ವರ್ಯಗೆ ಇರ್ನ ವಿಡಿಯೋ ಮತ್ತು ತೂವೊಂದುಲ್ಲೆರಿಗೆ ಅರೇತೆ ಬಿಸಿ ಇತ್ತಂಡಲ್ಲ ತೂವೊಂದುಲ್ಲೆರಿಗೆ ಅಂಚ ಮಸ್ತ್ ಇಷ್ಟ ಅಪ್ಪನಿಗೆ. ನನ್ನ ಆತಲ್ಲ ಇಂಚನೆ ವಿಡಿಯೋ ಮಲ್ಪಲೆ ಅಂದ ಅಂಚ ಒಂಜಿ ಮೆಸೇಜ್ ಕೊರ್ಲೆ ಅಂದು ಇರೆಗ್ ಪಂದಿತ್ತೇರು ಅಣ್ಣ ಎಂಕುಲೊಂಜಿ ಹಳ್ಳಿದಾತ ಅಂದು ಅಂಚ ಒಂಜಿ ಮಲ್ಪಗ ಅಂದ್ಬಿಟ್ಟು ಮಲ್ತೊಂದಿಪ್ಪುನ ಪೋಲ ತೂವೊಂದಿ ಇಪ್ಪಲೆ ಅದೇ ಸಪೋರ್ಟ್ ಬೋಡತ್ತೆ ಸಪೋರ್ಟ್ ಬೋಡು ಎಂಕ್ಲೆಗ್ ಮಸ್ತ್ ಸ್ಟ್ಯಾಂಡ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಮಸ್ತ್ ನನ್ನ ತೂವೊಂದಿಪ್ಪು ಇರತ್ತ ಅಂದು ತೂವೊಂದಿಪ್ಪು ಇತ್ತು ನನ್ನ ಎಂಕ್ಲೆಗ್ಲಂಜಿ ಖುಷಿ ಆಪುಂಡು ಖುಷಿ ಆಪುಂಡತ ಅಂಚ ಇಂಚನೆ ತೂವೊಂದಿಪ್ಪಲೆ ಎಂಕ್ಲಂಜಿ ತಾಲಂಚಿ ಎಂಕ್ಲ ಮಾತ್ರ ಅಂಜಿ ಹಳ್ಳಿ ಆತ ಹಳ್ಳಿದಾನೆ ಪೇಟೆ ಅಂದೆ ಅಕ್ಲ ಏತೆ ಬಿಸಿ ಇತ್ತನ್ನೆಲ್ಲ ತೂಪೇರಿಗ್ಯಾರ ವಿಡಿಯೋ നല്ല തൂവൊന്നേ പട് ಅಂದೆ ನಿಕ್ಲ ಸಪೋರ್ಟ್ ಆಶೀರ್ವಾದ ನಮಕ ಬೋಡು 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 ಸರಿ ಇದು ಎಣ್ಣೆ ಪಾಡೊಂದುಲ್ಲಾರ ಎಣ್ಣೆ ಹಾಕ್ತಾ ಇದ್ದಾರೆ. ಬಡಲೆಕಾಯಿ ಬಂದ ಮಿಕ್ಸಪ್ ಮಾಡ್ತಾ ಇದ್ದಾರೆ ಬಂದವನ್ನು. ಸರಿ ಯಾವುದು ಸೂ ಮಾತ್ರ ಅದು ಮಲ್ಪೊಡು ನನ್ನ ಸೂ ಜಾಸ್ತಿ ಅಂತ ಕನ್ಸಿಲ್ಲದ ಅಂದ ಬೆಂಕಿ ಮಧ್ಯಮ ಉರಿಯಲ್ಲಿ ಇಟ್ಟರೆ ಸಾಕು, ಜಾಸ್ತಿ ಬೇಡ. ಎಡ್ಡೆ ಹಾಪುಂಡತ್ತೆ ಹಾಂ ಎಡ್ಡೆ ಹಾಕುದು ಸೊ ಮಾತಾವಾಗೆ ಪಾಡ್ದು ಮಲ್ಪುಣತ್ತ ರುಚಿ ಬರ್ತದೆ. ಒಂದುಂಡು ತಿರ್ನಾಡಿಗೆ ಥ್ಯಾಂಕ್ಸ್. ಒಬ್ಬರು ದುಬೈಯಿಂದ ಐಶ್ವರ್ಯ ಅಂತ ಹೇಳಿ, ಡಾಕ್ಟರ್ ಐಶ್ವರ್ಯ ಅಂತ ಬಿಸಿ ಶುಡಿನಲ್ಲಿ ಕೂಡ ನೋಡ್ತಾ ಇದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ಅವರೊಂದು ರಿಕ್ವೆಸ್ಟ್ ಮಾಡಿದರು ಅಮ್ಮನ ಹತ್ರ ಹೇಳಿ ಅಂತ ಹೇಳಿ. ಅವರಿಗೆ ಖುಷಿ ಆಗ್ತದಂತೆ ಹೇಳಿ. ಇಂಚನೆ ಈಗೇನೆ ಎಲ್ಲರೂ ಸಪೋರ್ಟ್ ಮಾಡಿ ನೋಡ್ಬೋದು. ಸ್ವಲ್ಪ ಬಂದ ಈಗ ಇದನ್ನು ಮಗುಚಿ ಹಾಕುವಂಥದ್ದು. ಮಗ್ದು ಬಣ್ಣದಲ್ಲ ಸೋಕು ಕಾಯಿ ನಾವು ದಪ್ಪತ ನಡ್ತದ್ದು ಚೂರು ಬಂದದಲ್ಲ ಕೂತಿದ್ದು. ಹಾಂ ಸರಿ ತಗೊಳ್ಳಿ. ಬಂದೋಸ ಈ ಥರ ತಿರುಗಿಸಿ
2 ಸೌಟ ಹಾಕಬೇಕು. ಬಂದು ದಪ್ಪ ಬರ್ತದೆ. ఇంత బడుతుండాలా ఇంత దప్ప ఆడుతుంది మళ్ళీ ఆడుతుంది మళ్ళీ అది దప్ప ఆడుతుంది ತೂಟು ಸುತ್ತಾವಡಿ ಇದ್ರೆ ಕರ್ಮಿಸಿದ್ದದ ಸರಿ ಓ ಅಂಡೆ ಅವೇನಿತ್ತೆ ಮಗದ ಪಾಡೋಡತ್ತೆ ಮಗದ ಪಾಡೋದು ಜಬತ್ತದು ಅದಿಪ್ಪು ಚಟ್ನಿಲ ಕಡೆಯಲ್ಲಿ ಇದಾಯ್ತು ತಲ ಗಸಿ ಕಡ್ಲೆದನ ಕಡ್ಲೆ ಎಲ್ಲ ತಂದೈತು ಮಾಡ್ದು ಗಸಿ ಗಸಿ ಶೋಕಾಪ ಚಟ್ನಿಲ ಕಡೆಯಲ್ಲಿ ಬೆಚ್ಚ ಬೆಚ್ಚ ದೋಸೆ ತಿಂದ್ರೆ ದೋಸೆಗೆ ಅವೇ ಇದೆಲ್ಲ ತಂದೈತು ಅದೇ ಶೋಕಾಪನ್ ಎಲ್ಲ ತಂದೈತು ಬಟಾಟೆ ಮಾಡ್ದು ಗಸಿ ಇದನ್ನ ಕಡ್ಲೆದ ಗಸಿ ಅದೇ ಶೋಕಾಪ ಸರಿ ಬನ್ನು ದೋಸೆ ನಿಕ್ಲವರ ಟ್ರೈ ಮಾಡ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಚಟ್ನಿ ಕಾಂಬಿನೇಷನ್ ಒಳ್ಳೆದಾಗಿರ್ತದೆ ಮತ್ತೆ ಪದಾರ್ಥ ಏನಾದರೂ ಕಡ್ಲಕರಿ ಇಲ್ಲದಿದ್ದರೆ ಅಲಸಂಡೆ ಬೀಜ ಅಂಥದ್ದೆಲ್ಲ ಬಟಾಟೆ ಮತ್ತು ಆಲೂಗಡ್ಡೆ ಇಲ್ಲದಿದ್ದರೆ ಇದು ಅಲಸಂಡೆ ಬೀಜ ಹಾಕಿ ಮಾಡಿದರೆ ತುಂಬ ಒಳ್ಳೆದಾಗ್ತದೆ ಮಿಕಿ ಗಸಿ ಒಳ್ಳೆದಾಗ್ತದೆ ಸರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಿಕಿ ಹಾಂ ಆ್ಯಂಡ್ ಬಣ್ಣ ದೋಸೆ ಜಾರ್ನದ ಬಣ್ಣದ ಕಾನೆ ಆ್ಯಂಡ್ ಬನ್ನು ದೋಸೆ ಬೊಕ ತಿಂದು ತೋಷ್ಪಾವ ಸರಿ ಸರಿ ನಾವೀಗ ಚಹಾ ಕುಡಿತೇವೆ ಈಗ ಅವೆ ನಿಂಚೆ ಓಪನ್ ಮಂತು ತೋಷ್ಪಾಲ ಉಳಿಯಿದ್ದೆ ಒಂದು ಸೈಡಲ್ಲಿ ನಮ್ಮದು ಬನ್ನು ದೋಸೆ ಆಗ್ತಾ ಇದೆ ನೋಡ್ಬೋದು ಕಣ್ಣು ಬಿದ್ದಿದೆ ಮತ್ತೆ ಎಸಲ ಅದು ಬಂದಿದೆ ನೋಡ್ಬೋದು ಅದೇ ಎಸಲ ಅದು ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾವೀಗ ನಮ್ಮ ಹತ್ರ ಬಟಾಟೆ ಮತ್ತು ಬಟನ್ ಇದು ಗಶಿ ಇದೆ ಅದರಲ್ಲಿ ತಿಂತಾ ಇದ್ದೇವೆ ಸರಿ ಶೋಕಾಪಣತೆ ಏನು ಚಾಪುಂಡು ಎಡಾಪುಂಡೆ ಮೆತ್ತನುಂಡು ಸ್ಮೂತ್ ಇದೆ ಅಂತೆ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಸರಿ ಎಲ್ಲ ತಿನ್ಪೆ ಸರಿ ನಾನು ಸಿನ್ನ ತಿಂತೇನೆ ಸ್ವೆಟರ್ ಹಾಕಿದ್ದೇನೆ ಚಳಿ ಚಳಿ ಜ್ವರ ಓಕೆ ನನಗೆ ಪೀಸು ಬರಲಿ ಪರಿಮಳ ಕೂಡ ಇದೆ ದೋಸೆ ಹಾಗೆ ಕೂಡ ತಿನ್ಬಹುದು ಮೆತ್ತೆ ಮಾಡ್ತಾರ ಅಂದು ಅಡಿಗೆಲ್ಲ ತಿನ್ನೋದು ರುಚಿ ಹಾಕೋದು ಒಳ್ಳೇದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸರಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದನ್ನು ಈ ವಿಡಿಯೋನ ನಾವು ಇಲ್ಲೇ ಮುಗಿಸ್ತಾ ಇದ್ದೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಿಟಿ ಇತ್ತಿನಾಲು ಅಲ್ಲಿಗೆ ಬತ್ತೆ ನಾನು ಸಹ ಸಿಟಿಯಲ್ಲಿದ್ದೆ ಈಗ ಹಳ್ಳಿಯಲ್ಲಿ ಒಳ್ಳೆಯದು ಬಾಯ್ ಬಾಯ್